ನಾವೆಲ್ಲ ತೋರಿಸ್ತೀವಿ. ವಿಶ್ವ ಹಿಂದೂ ಪರಿಷತ್ ಉಡುಪಿಯ ವತಿಯಿಂದ ಇವತ್ತು ಈ ಪುಣ್ಯಕ್ಷೇತ್ರದಿಂದ ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮ ಇಲ್ಲಿಂದ ಮೃತ್ತಿಕೆಯನ್ನು ಶ್ರೀಕೃಷ್ಣನ ಕ್ಷೇತ್ರದಿಂದ ಮೃತ್ತಿಕೆಯನ್ನು ಈಗ ಭವ್ಯವಾದ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವಂಥ ರಾಮ ಮಂದಿರಕ್ಕೆ ಕಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಕಡೆ ಈ ದೇಶದ ಯಾವ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಿದೆ ಆ ಎಲ್ಲ ಪುಣ್ಯಕ್ಷೇತ್ರಗಳ ಮೃತ್ತಿಕೆಯನ್ನು ಸೇರಿಸಿಕೊಂಡು ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕಿದೆ. ಶ್ರೀರಾಮನ ಹಿಂದೂಗಳ ಆದರ್ಶ ಪುರುಷ, ಹಿಂದೂಗಳ ಸ್ವಾಭಿಮಾನದ ಕೇಂದ್ರ ಅಯೋಧ್ಯೆಯಲ್ಲಿ ಈ ಭವ್ಯವಾದ ರಾಮನ ಮಂದಿರ ಆಗಲಿಕ್ಕೆ ಎಲ್ಲ ಕ್ಷೇತ್ರಗಳಿಂದ ಈ ಮೃತ್ತಿಕೆಯ ಈ ರೀತಿಯಾಗಿ ಕಳಿಸಿಕೊಡಲಾಗ್ತಿದೆ. ಅದೇ ರೀತಿಯಾಗಿ ಇವತ್ತು ಶ್ರೀಕೃಷ್ಣನ ಪುಣ್ಯಕ್ಷೇತ್ರದಿಂದ ಈ ಮೃತ್ತಿಕೆಯನ್ನು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಕಳಿಸಿಕೊಡಲಾಗ್ತಾ ಇದೆ.